ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕುಮಾರ್, ಮಂಗಳೂರು ಪೊಲೀಸ್ ಕಮಿಷನರ್ ಮಾತಾಡ್ತಾ ಇದ್ದೀನಿ. ಏನು ಸೂರತ್ಕಲ್ಲಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು, ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ನಡೆದಂಥ 2 ಕೊಲೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಈ ಪ್ರದೇಶ ಸ್ವಲ್ಪ ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಟ್ಟಿದೆ. ಅದರ ಜೊತೆಗೆ ಈ ಧಾರಾಕಾರವಾಗಿ ಸುರಿತಾ ಇರುವಂಥ ಮಳೆ ಪರಿಸ್ಥಿತಿಯನ್ನು ಇನ್ನೂ ಬಿಗಡಾಯಿಸಿದೆ. ಇದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ಪತ್ತೆ ಮಾಡುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಹದಗೆಡದ ರೀತಿಯಲ್ಲಿ ನಾವು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. 3 ಶಿಫ್ಟ್ಗಳಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿ ಸಿಬ್ಬಂದಿಗಳು, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರಿ ಸಿಬ್ಬಂದಿಗಳು, KSRP ಪ್ರತಿಯೊಬ್ಬರನ್ನು ಉಪಯೋಗಿಸ್ಕೊಂಡು ನಾವು ಒಂದು ಉತ್ತಮ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಿದ್ದೀವಿ. ಅದರ ಜೊತೆಗೆ ಪ್ರಾಹಿಬಿಟರಿ ಆರ್ಡರ್ಸ್ 144 ಜಾರಿ ಮಾಡೋದಿರ್ಬೋದು, ಅಥವಾ ಸಂಜೆ 6 ಗಂಟೆ ಮೇಲೆ ಅಂಗಡಿ ಮುಗ್ಗಟ್ಟುಗಳಿಗೆ ಬಂದ್ ಮಾಡಬೇಕು ಅಂತ ಆದೇಶ ಮಾಡಿರೋದು, ಅದ್ರ ಜೊತೆ ಮದ್ಯ ನಿಷೇಧ ಮಾಡಿರುವಂಥದ್ದು, ಎಲ್ಲ ರೀತಿಯಿಂದ ನಮ್ಮ ಇಲಾಖೆ, ಜಿಲ್ಲಾಡಳಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಪರಿಸ್ಥಿತಿ ನಾರ್ಮಲೈಸ್ ಆಗಬೇಕು ಅಂತ. ಸೊ ಇದರ ಮಧ್ಯದಲ್ಲಿ ಕೆಲವು ರೂಮರ್ಸ್ಗಳನ್ನು ಸ್ಪ್ರೆಡ್ ಮಾಡುವಂಥದ್ದು ಮತ್ತು ಸುದ್ದಿಗಳನ್ನು ಬಿಯಾಂಡ್ ಲಿಮಿಟ್ ಬ್ಲೋ ಔಟ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡುವಂಥದ್ದು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ. ಅದೇ ರೀತಿ ಕೆಲವು ಸ್ಥಳೀಯ ಮಾಧ್ಯಮಗಳಲ್ಲಿ ಈ ಥರ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಾನು ಮನವಿ ಮಾಡುವಂಥದ್ದು, ಪೊಲೀಸ್ ಇಲಾಖೆ ಜೊತೆ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ACP ಇರ್ಬೋದು, ನಾನಿರ್ಬೋದು, ನಮ್ಮ ಕಂಟ್ರೋಲ್ ರೂಮ್ ಇರ್ಬೋದು, ಅಲ್ಲಿ ಸ್ವಲ್ಪ ಕ್ಲಾರಿಫಿಕೇಷನ್ ತೊಗೊಳ್ಳೋಂಥ ಪ್ರಯತ್ನಗಳನ್ನು ಮಾಡಿ, ಮತ್ತು ನಮ್ಮ ಮೀಡಿಯಾ ಗ್ರೂಪ್ ಹೆಂಗಿದ್ರೂ ಇದೆ, ಅದರಲ್ಲಿ ನೀವು ಹಾಕಿದರೆ ಏನಿದೆ ಕ್ಲಾರಿಫಿಕೇಷನ್ ನಾವು ಕೊಡುವಂಥ ಕೆಲಸ ಮಾಡ್ತೀವಿ. ನಿರ್ದಿಷ್ಟವಾಗಿ 2 ಇನ್ಸಿಡೆಂಟ್ಸ್ ಹೇಳಬೇಕು ಅಂತಂದರೆ, MRPLಲ್ಲಿ 30ನೇ ತಾರೀಕು ಯಾವುದೋ ಹುಡುಗನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದರು. ಮತ್ತು ಇವತ್ತು ಬೆಳಗ್ಗೆ ಉಳ್ಳಾಳ ಭಾಗದಲ್ಲಿ 49 ವರ್ಷದ ಒಬ್ಬ ವ್ಯಕ್ತಿ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ 3 ಜನ ಮಚ್ಚುಲಾಂಗ್ಗಳು ತೊಗೊಂಡು ಹಲ್ಲೆ ಮಾಡಿದ್ದಾರೆ ಅಂತಂದು ಸುದ್ದಿ ಮಾಡಿದರು. 2 ಸ್ಥಳಗಳು ನಾನು ಭೇಟಿ ಮಾಡಿದ್ದೀನಿ ಮತ್ತು ವೆರಿಫೈ ಮಾಡಿದ್ದೀನಿ. ಮೊನ್ನೆದು ಅಂದರೆ MRPLದು ಸುಳ್ಳು ಸುದ್ದಿ ಇವತ್ತು ಬೆಳಗ್ಗೆ ಆಗಿದ್ದು. ಆ ವ್ಯಕ್ತಿ ಭಾಳ ಸ್ಪಷ್ಟವಾಗಿ, ನಾನು ಆ ರಸ್ತೆಯಲ್ಲಿ ಓಡಾಡ್ತಿರ್ತೀನಿ, ನನಗೆ ಯಾರೋ ಅಲ್ಲಿ ಅಟ್ಯಾಕ್ ಮಾಡ್ಬೋದು ಅನ್ನೋ ಒಂದು ಆತಂಕದಲ್ಲಿ ಈ ಥರ ಹೇಳಿದೆ ಅನ್ನೋವಂಥದ್ದನ್ನು ಹೇಳಿದ್ದಾನೆ. ಆ ವ್ಯಕ್ತಿ ಮೇಲೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಸ್ಥಳೀಯ ಜನರನ್ನು ಕರೆದು ಕೂಡ ನಾವು ಬೇರೆ ಬೇರೆ ವೆರಿಫಿಕೇಷನ್ ಮಾಡಿದ್ದೀವಿ. ಸೊ 2 ಇನ್ಸಿಡೆಂಟ್ಸ್, MRPLದಾಗಲಿ ಅಥವಾ ಉಳ್ಳಾಳದಾಗಲಿ ಯಾವುದೇ ಕೃತ್ಯ ನಡೆದಿಲ್ಲ. ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಣ್ಗಾವಲಲ್ಲಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಎಲ್ಲ ಧೈರ್ಯವಾಗಿ ಓಡಾಡ್ಬೋದು. ಆದರೆ ಈ ಥರ ಏನಾದರೂ ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡೋಕ್ಕಿಂತ ಮುಂಚೆ ಕ್ಲಾರಿಫಿಕೇಷನ್ ತೊಗೋಬೇಕು. ಮತ್ತು ಸದಾ ನಮ್ಮ ಪೊಲೀಸ್ ಇಲಾಖೆ ಈ ಪರಿಸ್ಥಿತಿ ನಾರ್ಮಲೈಸ್ ಆಗಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದೆ. ಜಿಲ್ಲಾಡಳಿತ ಸಹಕರಿಸ್ತಾ ಇದೆ. ಮತ್ತು ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಅದು ಸಾರ್ವಜನಿಕರಿರ್ಬೋದು, ವಿವಿಧ ಸಂಘಟನೆಗಳಿರ್ಬೋದು, ಅದೇ ರೀತಿ ವಿವಿಧ ರಾಜಕೀಯ ಪಕ್ಷದವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಪರಿಸ್ಥಿತಿ ನಾರ್ಮಲೈಸ್ ಆಗೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದರ ಜೊತೆಗೆ ಈ ಥರ ಪ್ರಾಹಿಬಿಟರಿ ಆರ್ಡರ್ಸ್ ಇದ್ದಾಗ ಕ್ರಿಮಿನಲ್ಸ್ಗಳಿಗೆ ತೊಂದರೆ ಆಗಲ್ಲ. ತೊಂದರೆ ಆಗುವಂಥದ್ದು ನಾರ್ಮಲ್ ಸಿಟಿಸನ್ಸ್ಗೆ. ಹಾಗಾಗಿ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಧನ್ಯವಾದ.